ಮದುವೆ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪರಿಶುದ್ಧ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಸ್ತಶಿಲ್ಪ ವತಿಯಿಂದ ಸಿಲ್ಕ್ ಇಂಡಿಯಾ 2020 ನಗರದ ಹೋಟೆಲ್ ಮೋತಿ ಮಹಲ್ನಲ್ಲಿ ನಡೆಯುತ್ತಿದೆ. ಹಸ್ತಶಿಲ್ಪ ಸಂಸ್ಥೆಯ ವತಿಯಿಂದ ಸಿಲ್ಕ್ ಇಂಡಿಯಾ 2020 ಮೇಳ ಡಿಸೆಂಬರ್ 4ರಿಂದ ಆರಂಭಗೊಂಡಿದ್ದು ಡಿಸೆಂಬರ್ 13ರವರೆಗೂ 10 ದಿವಸಗಳ ಕಾಲ ಹೋಟೆಲ್ ಮೋತಿ ಮಹಲ್ನಲ್ಲಿ ನಡೆಯಲಿದೆ. ಈ ಪ್ರದರ್ಶನವನ್ನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ದೇಶದ ಬೇರೆ ಬೇರೆ ರಾಜ್ಯಗಳ ನೇಕಾರರು ಮತ್ತು ಕುಶಲ ಕಾರ್ಮಿಕರು ಉತ್ಪಾದಿಸುವ ಉತ್ಪನ್ನಗಳನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತೆ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಹಸ್ತಶಿಲ್ಪ ವತಿಯಿಂದ ಸಿಲ್ಕ್ ಇಂಡಿಯಾ 2020 ಮೇಳವನ್ನು ಆಯೋಜನೆ ಮಾಡಿದ್ದು, ಮಂಗಳೂರಿನ ಎಲ್ಲ ಗ್ರಾಹಕರು ಪ್ರದರ್ಶನ ಮಾರಾಟ ಮೇಳದಲ್ಲಿ ಭಾಗವಹಿಸಿ ರೇಷ್ಮೆ ಸೀರೆಯನ್ನು ಖರೀದಿಸುವ ಮೂಲಕ ಕುಶಲ ಕಾರ್ಮಿಕರು ನೇಕಾರರಿಗೆ ಪ್ರೋತ್ಸಾಹಿಸಬೇಕು ಎಂದರು. ಮಂಗಳೂರಿನ ಎಲ್ಲ ಬಂಧುಗಳಿಗೆ ಈ ಒಂದು ಸುವರ್ಣಾವಕಾಶ ಮೋತಿ ಮಹಲ್ ಹೋಟೆಲ್ನ ಕೆಳಭಾಗದಲ್ಲಿ ಬಹಳ ವಿಶೇಷವಾದ ಸಿಲ್ಕ್ ಇಂಡಿಯಾ 2020 ಈ ಒಂದು ವಿನೂತನ ಸೀರೆಯ ಮಳಿಗೆಯ ಉದ್ಘಾಟನೆ ಈಗ ನಡೆದಿದೆ. ಸರಿಸುಮಾರು 18 ರಾಜ್ಯಗಳಿಂದ ಬೇರೆ ಬೇರೆ ನೇಕಾರರು ತಾವು ಉತ್ಪಾದಿಸಿದಂಥ ಸೀರೆಯನ್ನು ಬಹಳ ಕಡಿಮೆ ದರದಲ್ಲಿ ಮಂಗಳೂರಿನ ಜನತೆಗೆ ಕೊಡಲಿಕ್ಕೆ ಕಳೆದ 10 ವರ್ಷಗಳಿಂದ ಈ NGO ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಆ NGO ಸಂಸ್ಥೆ ಹಸ್ತ ಶಿಲ್ಪಿ ಅಂತೇಳುವಂಥ NGO ಸಂಸ್ಥೆ ಎಲ್ಲ ರಾಜ್ಯದ ನೇಕಾರರಿಗೆ ಅವಕಾಶಗಳನ್ನು ದೊರಕಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ನೇಕಾರರಿಗೊಂದು ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡಬೇಕು. ಅವರು ಉತ್ಪಾದಿಸಿದಂಥ ಈ ಸೀರೆಯನ್ನು ಮಂಗಳೂರಿನ ನೇರವಾದ ಗ್ರಾಹಕರಿಗೆ ದೊರಕಿಸಿಕೊಡಬೇಕು ಅಂತೇಳುವಂಥ ರೀತಿಯ ಪ್ರಯತ್ನಗಳನ್ನು ಈ NGO ಸಂಸ್ಥೆ ಮಾಡ್ತಾ ಇವತ್ತು ಮಂಗಳೂರಿನ ಹೃದಯ ಭಾಗವಾದ ಹಂಪನಕಟ್ಟ ಪರಿಸರದಲ್ಲಿರುವಂಥ ಮೋತಿ ಮಾಲ್ನ ಕೆಳಭಾಗದ ಹಾಲ್ನಲ್ಲಿ ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಕರ್ನಾಟಕ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯದ ರೇಷ್ಮೆಯ ಸೀರೆಗಳನ್ನು ಮಳಿಗೆಗಳನ್ನು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು 10 ದಿವಸಗಳ ಕಾಲ ಇಲ್ಲಿ ಜನರಿಗೆ ಉಪಯುಕ್ತವಾಗಿ ಸಿಗ್ತಾ ಇದೆ. ಕ್ರಿಸ್ಮಸ್ ಹಬ್ಬದ ಸಂದರ್ಭ ಇರ್ಬೋದು, ಇಲ್ಲ ಇನ್ನಿತರ ಮನೆಯಲ್ಲಿ ನಡೆಯುವಂಥ ಮದುವೆ ಮತ್ತು ಇನ್ನಿತರ ಸಮಾರಂಭಗಳಿಗೆ ಇದು ಉಪಯುಕ್ತವಾಗಿ ಜನರು ಉಪಯೋಗಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಅವಕಾಶಗಳನ್ನು ಕೊಡಲಾಗಿದೆ. ಜನರು ಇದರ ಸದುಪಯೋಗವನ್ನು ಪಡ್ಕೊಂಡು ಪ್ರತಿಯೊಂದು ಮನೆಯ ವ್ಯಕ್ತಿಗಳು ಈ ಭಾಗದಲ್ಲಿ ಇಲ್ಲಿ ಬಂದು ಈ ಸೀರೆಯನ್ನು ನೋಡಿ ಖರೀದಿ ಮಾಡುವಂಥ ದೃಷ್ಟಿಯಲ್ಲಿ ಪೂರ್ಣ ಸಹಕಾರವನ್ನು ಕೊಡಬೇಕು. ಅದರೊಂದಿಗೆ ಮಂಗಳೂರಿನ ಜನತೆಗೆ ಇಷ್ಟೊಂದು ದೊಡ್ಡ ರೀತಿಯ ಕಡಿಮೆ ಬೆಲೆಯ ಒಳ್ಳೆಯ ಕ್ವಾಲಿಟಿಯ ಸೀರೆಯನ್ನು ಕೊಡುವಂಥ ಈ ಸಂಸ್ಥೆಗಳಿಗೆ ಸ್ವಾಗತವನ್ನು ಕೊಡ್ತಾ ಎಲ್ಲ ಜನರಿಗೆ ಈ ಒಂದು ಸುವರ್ಣಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ, ಅದರ ಮುಖಾಂತರ ತಮ್ಮ ಮನೆಯ ಸಮಾರಂಭಗಳನ್ನು ಯಶಸ್ಸು ಮಾಡಿಕೊಳ್ಳಿ ಅಂತೇಳುವಂಥ ವಿಶೇಷವಾದ ಮನವಿಯನ್ನು ಕೂಡ ಶಾಸಕನಾಗಿ ನಾನು ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲರಿಗೆ ಆಮಂತ್ರಣವನ್ನು ಕೂಡ ಒಂದು ಶಾಸಕನಾಗಿ ನಾನು ಕೊಡ್ತಾ ಇದ್ದೇನೆ. ಎಲ್ಲ ಬಂಧುಗಳು ಈ 10 ದಿವಸದ ಒಳಗಡೆ ಈ ಪರಿಸರದಲ್ಲಿ ಬಂದು ಇದರ ಲಾಭಾಂಶವನ್ನು ಪಡ್ಕೊಳ್ಬೇಕು ಅಂತೇಳುವಂಥ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕಿರುತೆರೆ ನಟಿ ಅನ್ವಿಷಾ ಸಾಗರ್ ಮಾತನಾಡಿ, ಅತಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆಗಳು ಸಿಲ್ಕ್ ಇಂಡಿಯಾ ಮೇಳದಲ್ಲಿ ಲಭ್ಯವಿದ್ದು ಮಹಿಳೆಯರಿಗೆ ತಮ್ಮ ಅಚ್ಚುಮೆಚ್ಚಿನ ಸೀರೆಗಳನ್ನು ಖರೀದಿಸಬಹುದು ಎಂದರು. ಹಸ್ತಶಿಲ್ಪಿಯವರ ಕಡೆಯಿಂದ ಸಿಲ್ಕ್ ಇಂಡಿಯಾ 2020 ಒಂದು ಸೂಪರ್ ಆಗಿರೋ ಎಕ್ಸಿಬಿಷನ್ ನಡೀತಾ ಇದೆ. ಮೋತಿ ಮಾಲ್ ನಮ್ಮ ಇದರಲ್ಲಿ ಹೋಟೆಲಲ್ಲಿ
ನೋಡ್ತಾ ಇದ್ದೀನಿ, ಬಟ್ಟೆಗಳನ್ನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಸ್ಯಾರೀಸ್ ತುಂಬ ಚೆನ್ನಾಗಿದೆ, ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ. ಸೊ ಹೆಣ್ಮಕ್ಳಿಗೆ ಸ್ಯಾರೀಸ್ ತುಂಬಾ ಪ್ರಿಯ. ಅದರಲ್ಲೂ ಬಟ್ಟೆಗಳಂತ ಕೇಳಬೇಕಾ, ಯಾವುದೇ ಲಾಕ್ಡೌನ್ ಇರಲಿ, ಕೊರೋನಾ ಇರಲಿ ಅಥವಾ ಅದೆಲ್ಲ ಆದಮೇಲೆ ಯಾವುದೇ ಪ್ಯಾಂಡಮಿಕ್ ಸಿಚುವೇಷನ್ಸ್ ಇದ್ರೂ ನಾವು ಬಟ್ಟೆಗಳನ್ನು ಕೊಂಡ್ಕೊಳ್ಳೋದಂತೂ ಕಮ್ಮಿ ಮಾಡಿಲ್ಲ, ಸೊ ಮಾಡೋದು ಇಲ್ಲ. ಸೊ ಒಂದು ಒಳ್ಳೆ ಎಕ್ಸಿಬಿಷನ್ ಇಲ್ಲಿ ಪ್ಲೇಸ್ಡ್ ಆಗಿದೆ. ಸೊ ಎಲ್ಲರೂ ಬನ್ನಿ, ನೋಡಿ, ಆ್ಯಂಡ್ ನಿಮ್ಗೆ ಇಷ್ಟ ಆಗಿರುವಂಥ ಬಟ್ಟೆಗಳನ್ನು ಕೊಂಡ್ಕೊಳ್ಳಿ. ಯಾಕೆ ಅಂತಂದರೆ ಯಾವುದೇ ಮಿಡಲ್ ಮ್ಯಾನ್ ಇಲ್ಲದೇ ಇಲ್ಲಿ ಒಂದು ಎಕ್ಸಿಬಿಷನ್ ಆಗ್ತಾ ಇರೋದು. ಸೊ ಡೈರೆಕ್ಟಾಗಿ ನಿಮಗೆ ಬಟ್ಟೆಗಳು ಸಿಗ್ತಾ ಇದೆ. ಸೊ ಇಟ್ಸ್ ವೆರಿ ನೈಸ್ ಆಫರ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಡೂ ವಿಸಿಟ್ ಸಿಲ್ಕ್ ಇಂಡಿಯಾ 2020. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪೂರ್ಣಿಮಾ, ಸ್ಥಳೀಯ ಕಾರ್ಪೊರೇಟರ್, ಹಸ್ತಶಿಲ್ಪ NGO ಸಂಸ್ಥೆ ಪ್ರದೀಪ್ ಉಪಸ್ಥಿತರಿದ್ದರು. ಈ ಮೇಳದಲ್ಲಿ ಕಾಶ್ಮೀರದಿಂದ ಕಾಂಚೀಪುರಂವರೆಗಿನ ರೇಷ್ಮೆ ಸೀರೆ ಉತ್ಪಾದಕರು, ರೇಷ್ಮೆ ಸೀರೆ ವಿನ್ಯಾಸಕಾರರು ಮತ್ತು ರೇಷ್ಮೆ ಸಹಕಾರ ಸಂಘಗಳ 60ಕ್ಕೂ ಹೆಚ್ಚಿನ ಮಳಿಗೆಗಳಲ್ಲಿ ತಮ್ಮ ರಾಜ್ಯದ ಸಾಂಪ್ರದಾಯಿಕ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳ ಪ್ರದರ್ಶನ ಮಾರಾಟ ಪ್ರತಿದಿನ ಬೆಳಗ್ಗೆ 10:30ರಿಂದ ರಾತ್ರಿ 8:30ರವರೆಗೂ ಇರಲಿದೆ. ಮೇಳದಲ್ಲಿ ತಸ್ತ ರೇಷ್ಮೆ ಸೀರೆಗಳು, ಕ್ರೇಫ್, ಶಿಫಾನ್, ಜಾರ್ಜೆಟ್ ಸಿಲ್ಕ್ ಸೀರೆಗಳು, ಮೈಸೂರು ರೇಷ್ಮೆ ಸೀರೆಗಳು, ಕಾಂಚೀಪುರಂ ಸಿಲ್ಕ್, ಇದಲ್ಲದೆ ಕುರ್ತಾ, ಶಾಲ್, ಸಲ್ವಾರ್ ಕಮೀಸ್, ಉಡುಪಿನ ಬಟ್ಟೆಗಳು, ಕುಷನ್ ಕವರ್ಗಳು ಮತ್ತು ಬೆಡ್ಶೀಟ್ಗಳು ಈ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಿ ಮಾರಾಟ ಮಾಡಲಾಗುತ್ತದೆ. ಮಂಗಳೂರಿಗೆ ಭೇಟಿ ನೀಡುವ ಪ್ರವಾಸಿಗರು ಹಾಗೂ ಮಂಗಳೂರಿನ ನಗರ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು 10 ದಿವಸಗಳ ಈ ವಿಶಿಷ್ಟ ಸಿಲ್ಕ್ ಇಂಡಿಯಾ 2020 ಮೇಳಕ್ಕೆ ಭೇಟಿ ನೀಡಿ ತಮ್ಮ ಮೆಚ್ಚಿನ ರೇಷ್ಮೆ ಸೀರೆ ಇನ್ನಿತರ ಉಡುಪುಗಳನ್ನು ಖರೀದಿಸಿ ಕುಶಲ ಕಾರ್ಮಿಕರಿಗೆ ಮತ್ತು ನೇಕಾರರಿಗೆ ಪ್ರೋತ್ಸಾಹಿಸಿ.